ನಿನ್ನೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ದೇಶಾದ್ಯಂತ ಕೋಟ್ಯಾಂತರ ಮಂದಿ ಯೋಗ ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ. ಆದರೆ ಮಂಗಳೂರಿನಲ್ಲೊಬ್ಬರು ನದಿಯಲ್ಲಿ ಯೋಗ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ವೇವ್ ಸರ್ಫ್ ಸ್ಕೂಲ್ ಅಂಡ್ ಕೆಫೆ ಮಾಲೀಕ ಅನೀಶ್ ಪಣಂಬೂರು ಅವರು ತಣ್ಣೀರುಬಾವಿ ಬೀಚ್ ಮುಂಭಾಗದಲ್ಲಿರುವ ಪಲ್ಗುಣಿ ನದಿಯಲ್ಲಿ ಸ್ಟ್ಯಾಂಡ್ ಅಪ್ ಪೆಡಲ್ ಮೇಲೆ ನಿಂತು ಯೋಗ ಮಾಡಿ ಗಮನ ಸೆಳೆದಿದ್ದಾರೆ. ಅನೀಶ್ ಪಣಂಬೂರು ವಿಶಿಷ್ಟ ರೀತಿಯಲ್ಲಿ ಯೋಗ ಮಾಡುತ್ತಾರೆ. ಸಮುದ್ರ ಹಾಗೂ ನದಿಯಲ್ಲಿ ಯೋಗ ಮಾಡುವ ಇವರು ನಿನ್ನೆ ಸಮುದ್ರದಲೆಗಳ ಅಬ್ಬರ ಜೋರಾಗಿದ್ದ ಕಾರಣದಿಂದಾಗಿ ನದಿಯಲ್ಲಿ ಯೋಗ ಮಾಡಿದ್ರು. ಸ್ಟ್ಯಾಂಡ್ ಅಪ್ ಪೆಡಲ್ನಲ್ಲಿ ನಿಂತು ಯೋಗ, ಸೂರ್ಯ ನಮಸ್ಕಾರ ಸೇರಿ ವಿವಿಧ ಯೋಗ ಭಂಗಿಯನ್ನ ಪ್ರದರ್ಶಿಸಿದ್ರು.